ಇವತ್ತು ನಾವು ಮಾಡುವ ರೆಸಿಪಿ ಕಲ್ಲು ಏಡಿ ಮಸಾಲ. ನೋಡಿ, ಇವತ್ತು ಮಾರ್ಕೆಟಲ್ಲಿ ಕಲ್ಲು ಏಡಿ ಸಿಕ್ಕಿದೆ. ಈ ಮಳೆಗಾಲದಲ್ಲಿ ಸಿಗ್ತಾ ಇರ್ತದೆ ಜಾಸ್ತಿಯಾಗಿ. ಇವತ್ತು ಮಾರ್ಕೆಟಲ್ಲಿ ಸಿಕ್ಕಿದೆ. ಇವತ್ತು ಇದರ ರೆಸಿಪಿ ಮಾಡೋಣ. ಮೊದಲಿಗೆ ಇದನ್ನು ಚೆನ್ನಾಗಿ ತೊಳೆಯೋಣ. ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ಕಲ್ಲು ಏಡಿ ಮಸಾಲ ಮಾಡುವ ಇವತ್ತು. ನೋಡಿ, ಇದು ಬ್ರಷ್ ಎಲ್ಲ ಹಾಕಿದರೆ ಅದರ ಮೇಲ್ಗಡೆ ಇರುವಂತಹ ಎಲ್ಲ ಕೊಳೆ ಎಲ್ಲ ಕ್ಲೀನಾಗಿ ಹೋಗುತ್ತದೆ. ತುಂಬ ಚೆನ್ನಾಗಿ ಕ್ಲೀನ್ ಮಾಡೋಣ. ಈಗ ಇದನ್ನು ಕಟ್ ಮಾಡೋಣ. ನೋಡಿ, ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೇಕು. ಮತ್ತು ಕಲ್ಲು ಏಡಿ ಅಂದರೆ ತುಂಬ ರುಚಿಯಾಗಿರುತ್ತದೆ. ಮಸಾಲ ಕರಿ ಎಲ್ಲ ಮಾಡೋಕ್ಕೆ. ಈಗ ಈ ರೀತಿ ಕಟ್ ಮಾಡೋಣ. ಇದಕ್ಕಿಂತಲೂ ದೊಡ್ಡದು ಬರುತ್ತೆ ಕಲ್ಲು ಏಡಿ, ಆದರೆ ಇದು ಸಾಧಾರಣವಾಗಿದೆ. ಕಟ್ ಮಾಡಿ ಆಯಿತು. ಇದನ್ನೊಮ್ಮೆ ಕ್ಲೀನ್ ಮಾಡೋಣ. ಕ್ಲೀನ್ ಮಾಡಿ ಆಯಿತು. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡೋಣ. ಮೊದಲಿಗೆ ಈರುಳ್ಳಿ ಒಂದು ಮಣ್ಣಿನ ಪಾತ್ರೆ ತಗೊಂಡಿದ್ದೇವೆ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡೋಣ. ಅದಕ್ಕೆ ಕರಿ ಲೀವ್ಸು, ಕರಿಬೇವುದು ಎಲೆ ಹಾಕಿ ಈಗ ಇದಕ್ಕೆ ಕಲ್ಲು ಏಡಿ ಹಾಕಿ ಸ್ವಲ್ಪ ಒಗ್ಗರಣೆ ಥರ ಮಾಡಿಕೊಂಡು ಬೇಯಿಸೋಣ. ಇದಕ್ಕೆ ಸ್ವಲ್ಪ ಹಳದಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಈಗ ಸ್ವಲ್ಪ ಹೊತ್ತು ಬೇಯಿಸೋಕೆ ಬಿಡೋಣ. ನೋಡಿ, ಈಗ ಈ ಥರ ಆಗಿದೆ. ಏಡಿದ್ದು ಕಲರ್ ಚೇಂಜ್ ಆಗಿದೆ. ಸೊ ಬೆಂದಿದೆ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡೋಣ. ಮೊದಲು ಗಿಡ್ಡ ಮೆಣಸು ಒಂದು ಬಾಣಲೆಲ್ಲ ತಕ್ಕೊಂಡು ಸ್ವಲ್ಪ ಹುರಿಯಬೇಕು. ಮತ್ತು ಉದ್ದ ಮೆಣಸು ಖಾರಕ್ಕೆ ಎಷ್ಟು ಬೇಕು ಅಷ್ಟು ತಗೊಂಡು ಈಗ ಚೆನ್ನಾಗಿ ಹುರ್ಕೊಳ್ಳೋಣ. ಇದಕ್ಕೆ ಕೊತ್ತಂಬರಿ, ಮೆಂತೆ, ಜೀರಿಗೆ, ಸಾಸಿವೆ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಅದಕ್ಕೆ ಕರಿ ಲೀವ್ ಹಾಕೋಣ. ಸ್ವಲ್ಪ ಹೊತ್ತು ಹುರ್ಕೋಬೇಕು. ಅದಾದಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಅರಸಿನ, ಕಾಯಿ ತುರಿ ಹಾಗೆ ಹುಳಿ ಇಷ್ಟನ್ನು ತಗೊಂಡು ನಾವು ಪೇಸ್ಟ್ ಮಾಡಿಟ್ಟಿದ್ದೆವು ಮೆಣಸದ್ದು, ಅದಕ್ಕೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳೋಣ. ಅದಕ್ಕೆ ಹುರಿದಂಥ ಎಲ್ಲ ಮಸಾಲೆಯನ್ನು ಹಾಕಿ ಸ್ವಲ್ಪ ನೀರು ಜಾಸ್ತಿ ಆಗ್ಬೋದು, ಸ್ವಲ್ಪ ಹಾಕಿ ಮತ್ತೆ ಬೇಕಾದರೆ ನೀರು ಹಾಕ್ಕೋಬೇಕು. ಚೆನ್ನಾಗಿ ಈ ಥರ ಪೇಸ್ಟ್ ಮಾಡಿಕೊಂಡು
ಈಗ ಮಸಾಲೆಯನ್ನು ಮಿಕ್ಸ್ ಮಾಡೋಣ. ಆಗಲೇ ಬೇಯಿಸಿಟ್ಟಿದ್ದ ಏಡಿಯನ್ನು ತಗೊಂಡು ಅದಕ್ಕೆ ಮಿಕ್ಸ್ ಮಾಡೋಣ. ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸಪ್ ಆಗ್ತಾಯಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಮ್ಮೆ ಬೆರೆಸಬೇಕು. ನೋಡಿ, ಈ ರೀತಿ ಆಗುತ್ತೆ. ಈಗ ಇದನ್ನು ಸ್ವಲ್ಪ ಕುದಿ ಬರಿಸೋಣ. ಈಗ ಮಸಾಲೆ ಎಲ್ಲ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಈಗ ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಏಡಿಗೆ ಹಿಡ್ಕೊಳ್ಳಿದೆ. ಈಗ ನೋಡಿ, ಕಲ್ಲು ಏಡಿ ಮಸಾಲ ರೆಡಿ ಆಗ್ತಾ ಇದೆ. ಚೆನ್ನಾಗಿ ಕುದಿ ಬರಿಸಿದ ಮೇಲೆ ರೆಡಿಯಾಗಿದೆ. ಈಗ ಇದನ್ನು ಸವಿಯೋಣ. ಇದು ಇವತ್ತಿನ ರೆಸಿಪಿ, ಕಲ್ಲು ಏಡಿ ಮಸಾಲ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.